ಬೆಂಗಳೂರಿನಲ್ಲಿ ಐತಿಹಾಸಿಕ ರಾಜ ಮಹಾರಾಜ ಕಂಬಳಕ್ಕೆ ವೇದಿಕೆ ಸಜ್ಜಾಗಿರುವಂಥದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ವಿಶೇಷವಾದಂತಹ ರಾಜ ಮಹಾರಾಜ ಕರೆಯಲ್ಲಿ ಐತಿಹಾಸಿಕ ಕಂಬಳ ಆರಂಭವಾಗಲಿಕ್ಕಿದೆ. ಹಿಸ್ಟಾರಿಕಲ್ ಕಂಬಳ ಅನ್ನುವಂಥ ಹೆಮ್ಮೆ ಜೊತೆಗೆ ಕರಾವಳಿಯ ಕಂಬಳ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹದ್ದು ಸಂಪೂರ್ಣವಾಗಿ ವೇದಿಕೆ ಸಜ್ಜಾಗಿರುತ್ತೆ. ಅದರ ಜೊತೆಗೆ ಈ ಕರೆಯನ್ನು ನೀವೀಗ ನೋಡ್ತಾ ಇದ್ದೀರಿ. ಮುಂಜಾನೆಯಲ್ಲಿ ಕರೆ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಚಾಂಪಿಯನ್ ಕೋನಗಳ ರಣ ಆರ್ಭಟ ಇಲ್ಲಿ ಆರಂಭವಾಗಲಿಕ್ಕಿದೆ. ನಿರಂತರವಾಗಿ 1.5 ರಿಂದ 2 ದಿನಗಳ ಕಾಲ ಇಲ್ಲಿ ಕಂಬಳ ಆಯೋಜನೆಗೊಂಡಿದೆ ಮತ್ತು ನಿರಂತರವಾಗಿ ಕಂಬಳದ ಓಟ ನಡೀಲಿಕ್ಕಿದೆ. ಮತ್ತೊಂದು ಕಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯು ಕೂಡ ಸರ್ವ ಸನ್ನದ್ಧವಾಗಿದೆ. ಇಂದು ನಡೆಯುವಂತಹ ಕಂಬಳ ವೇದಿಕೆಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ಬಹಳ ಬೃಹತ್ ವೇದಿಕೆ ರೆಡಿಯಾಗಿದೆ. ಅದರ ಪಕ್ಕದಲ್ಲಿ ಮುಖ್ಯ ಅಭ್ಯಾಗತರನ್ನು ಕೂರಿಸುವುದಕ್ಕಾಗಿ ಮತ್ತು ಮುಖ್ಯ ಅಭ್ಯಾಗತರಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ಮತ್ತೊಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. 2 ಬೃಹತ್ ವೇದಿಕೆ ಕಂಬಳ ಕರೆಯ ಮುಂಭಾಗದಲ್ಲಿ ನಿರ್ಮಾಣಗೊಂಡಿರುವಂತಹದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಬಳ ಆರಂಭವಾಗಲಿಕ್ಕಿದೆ. ಕಂಬಳ ಆರಂಭದ ಹಂತ ಐತಿಹಾಸಿಕ ಕಂಬಳ. ಯಾಕೆಂತಂದರೆ ನಮ್ಮ ಊರಿನಲ್ಲಿ ಪ್ರತಿ ವಾರವೂ ಶನಿವಾರ ಮತ್ತು ಭಾನುವಾರ ಕಂಬಳ ನಡೆಯುವಂತಹದ್ದು ರೂಢಿ. ಆದರೆ ಈ ಬಾರಿಯ ಕಂಬಳ ಅದು ಬೆಂಗಳೂರು ಕಂಬಳ, ಐತಿಹಾಸಿಕ ಕಂಬಳ. ಮೊದಲ ಬಾರಿಗೆ ಬೆಂಗಳೂರು ಅಂದರೆ ರಾಜಧಾನಿಯಲ್ಲಿ ನಡೆಯುತ್ತಿರುವ ಕಂಬಳದಲ್ಲಿ ನೀವು ಭಾಗಿಯಾಗ್ತಾ ಇದ್ದೇವೆ. ನಿಶಾನಿ 6.5 ಕೋಲು ಮತ್ತು 7.5 ಕೋಲಿನ ನಿಶಾನಿಯನ್ನು ಏರಿಕೆ ಮಾಡಿದ್ದಾರೆ. ನಿಶಾನಿಗೆ ಕನೆಹಲಗೆಯ ಮೂಲಕ ನೀರನ್ನು ಚಿಮುಕಿಸುವಂತಹ ಒಂದು ಸ್ಪರ್ಧೆ. ಈ ಕನೆಹಲಗೆಯ ಮೂಲಕ ನೀರನ್ನು ಚಿಮುಕಿಸುವ ಸ್ಪರ್ಧೆಯಲ್ಲಿ 7.5 ಕೋಲಿಗೆ ನೀರು ತಗುಲಿದವರು ಮೊದಲ ಬಹುಮಾನವನ್ನು ಪಡೀತಾರೆ. 6.5 ಕೋಲಿಗೆ ನೀರು ತಗುಲಿದವರು 2ನೇ ಬಹುಮಾನವನ್ನು ಪಡೀತಾರೆ. ಈ ದೃಶ್ಯ ವೈಭವದ ರೀತಿಯಲ್ಲಿ ಕಾಣಸಿಗುತ್ತೆ. ಬಹಳ ವಿಶೇಷವಾಗಿ ಈ ನಿಶಾನಿಗೆ ನೀರು ಚಿಮುಕಿಸುವುದೇ ಬಹಳ ದೊಡ್ಡ ಒಂದು ವಿಶೇಷತೆ. ಯಾಕೆಂತಂದರೆ ಕನೆಹಲಗೆಯನ್ನು ಒತ್ತಿ ಹಿಡಿದು ಓಟಗಾರ ಒತ್ತಿ ಹಿಡಿತಾನೆ, ಅದು ನೇರವಾಗಿ ನಿಶಾನಿಗೆ ನೀರು ಚಿಮುಕಿಸಲಾಗುತ್ತೆ. ಇದು ಬಹಳ ವಿಶೇಷವಾಗಿ ನಿಮಗೆ ಕಾಣ್ತಾ ಇದೆ. ಯಾಕೆಂತಂದರೆ ಕರೆಗೆ ಈಗಷ್ಟೇ ಬಿಸಿಲು ಅಂದರೆ ಹೊಂಬಿಸಿಲು ಬೀಳ್ತಾ ಇದೆ. ಬೆಳಗ್ಗಿನ ಮುಂಜಾನೆಯ ಬಿಸಿಲು ಬೀಳ್ತಾ ಇದೆ. ಬಹಳ ಸುಂದರವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ವಾಕಿಂಗಿಗೆ ಹೊರಟಂತಹ ಕೋಣೆಗಳ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ತಂಡ ಈಗಾಗಲೇ ವಾಕಿಂಗಿಗೆ ಹೊರಟಿದ್ದಾರೆ. ಆ ತಂಡದ ಜೊತೆ ಮಾತನಾಡ್ತಾ ಹೋಗಬೇಕು. ನಮಸ್ತೆ. ಎಂಚಾಂಡು ಖುಷಿ ಆಪುಂಡು ಬಾರಿ ವ್ಯವಸ್ಥೆ ಬರ ಬಾರಿ ಎಡ್ಡೆಂಡು ಬಾರಿ ಖುಷಿ ಆಪುಂಡು ಎಂಚ ಕಂಬಳ ಗೇತ್ ರೆಡಿ ಆತಾರೆ ಎಂಕಲ್ನ ಪೂರ ಪ್ರಿಪರೇಷನ್ ಆವೊಂದುಂಡು. ಟೀಮು ಎಂಕಲ್ನ ಕೃಷ್ಣಾಪುರ ನಡುಮನೆ ಪರಮೇಶ್ವರ ಸಾಲಿ ಅಂದ್ರು ಒಂಜಿ ಎಂಕಲ್ನ ಇರುವೆಲ್ ದೊಡ್ಡ ಗೊತ್ತು ಜಗದೀಶ್ ಶೆಟ್ರನ. ಓಕೆ, ಇದು ಕಂಬಳದವರು ಈಗಾಗಲೇ ವಾಕಿಂಗ್ನಲ್ಲಿ ತೊಡಗಿದರೆ ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಬೃಹತ್ ಗ್ಯಾಲರಿ. ಬಹಳ ವಿಶೇಷವಾಗಿ ಈ ಗ್ಯಾಲರಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಬೃಹತ್ ಗ್ಯಾಲರಿ. ಸುಮಾರು 8,000 ಜನಕ್ಕೂ ಅಧಿಕ ಜನರಿಗೆ ಈ ಗ್ಯಾಲರಿಯಲ್ಲಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮೊದಲಿಗೆ ಕೆಂಪು ಚೇರ್ಗಳನ್ನು ಹಾಕಲಾಗಿದೆ. ಆನಂತರ ಬಿಳಿ ಮತ್ತು ಕೆಂಪು ಬಹಳ ರಂಗನ್ನು ಕೂಡ ಇಲ್ಲಿ ತುಂಬಿಸಲಾಗಿದೆ. ಬಹಳ ರಂಗಾಗಿ ಗ್ಯಾಲರಿಯನ್ನು ಕೂಡ ನಿರ್ಮಿಸಲಾಗಿದೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಇಡೀ ಮೈದಾನದ ಸುತ್ತ ಸುಮಾರು 50 ಎಕರೆ ಜಾಗದಲ್ಲಿ ಅಲ್ಲಲ್ಲಿ LED ವಾಲ್ಗಳನ್ನು ಅಳವಡಿಸಲಾಗಿದೆ. ಆ LED ವಾಲ್ಗಳ ಮೂಲಕ ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ಕೂಡ ವೀಕ್ಷಿಸಬಹುದು. ಇದು ಅಲ್ಲಲ್ಲಿ ಬೃಹತ್ LED ವಾಲ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಕಂಬಳಕ್ಕೆ ಸರ್ವ ಸನ್ನದ್ಧವಾಗಿದೆ ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇರೋದ್ರಿಂದ 8 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದಾವೆ. ಬಹಳಷ್ಟು ಜನರು ಕಂಬಳಕ್ಕೆ ಬರಬೇಕು, ಕಂಬಳದ ಜೋಶನ್ನು ನೋಡಬೇಕು ಅನ್ನುವಂಥ ಹುಮ್ಮಸ್ನಲ್ಲಿದ್ದಾರೆ. ಈಗಾಗಲೇ ಮುಂಜಾನೆ ಇಲ್ಲಿ ಕಂಬಳದ ಕರೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಂಬಳದ ಕರೆಯನ್ನು ವೀಕ್ಷಣೆ ಮಾಡ್ತಾ ಇರುವವರನ್ನು ಕೂಡ ಮಾತನಾಡಿಸಬೇಕು. ಎಲ್ಲರೂ ಕೂಡ ಕಂಬಳದ ಜೋಶ್ನಲ್ಲಿದ್ದಾರೆ. ಕಂಬಳದ ಜೋಶ್ನಲ್ಲಿರುವ ಒಂದಷ್ಟು ಜನ ಈಗ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿ ಅವರು?
ನಾವು ಮ್ಯಾಂಗ್ಳೂರ್ನವರು. ಬೆಂಗಳೂರಿನವರು. ಹೌದು. ಓಕೆ, ಕಂಬಳಕ್ಕಾಗಿ ಬಂದಿದ್ದೀರಿ. ಕಂಬಳಕ್ಕಾಗಿ ಬಂದಿದ್ದೇವೆ. ಅಲ್ಲ, ಬ್ಯಾಂಗ್ಳೂರ್ ಅಂದ್ರೆ ನಾವು ಇರುವುದು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರ್ನಲ್ಲಿ ಕಂಬಳ ನೋಡ್ಬೇಕಂತ ಬಂದಿದ್ದೇವೆ. ಈಗ ನಮ್ಮೂರಲ್ಲಿ ಕಂಬಳ ನಡೀತಿತ್ತು, ನಮ್ಮೂರಿನಲ್ಲಿ ಜಾತ್ರೆ ಗಮ್ಮತ್ತು ಗೌಜಿ ಎಲ್ಲ ಇತ್ತು. ಈಗ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಅದೇ ಸಿಟಿಯಲ್ಲಿ ಆಗ್ತಾ ಉಂಟಲ್ಲ, ಅದೊಂದು ನೋಡ್ಲಿಕ್ಕೆ ತುಂಬಾ ಖುಷಿ ಸಂತೋಷ. ಅದಕ್ಕೋಸ್ಕರ ನೋಡ್ಲಿಕ್ಕೆ ಅಂತ ಬೇಗ ಬೆಳಿಗ್ಗೆ ಬಂದಿದ್ದೇವೆ. ಬೆಳಿಗ್ಗೆ ಬಂದ್ರೆ ಸ್ವಲ್ಪ ಪ್ಲೇಸ್ ಎಲ್ಲ ಸರಿ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಬಹುದು ಅಂತ. ನೋಡ್ಬೇಕು ಹೇಗೆ ಉಂಟಂತ. ಮೇಡಮ್, ನೀವೆಂತ ಮಾತಾಡುದಿಲ್ವಾ? ಹೇಗಿದೆ? ತುಂಬ ಚೆನ್ನಾಗಿದೆ. ಸೆಟ್ಟಿಂಗ್ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆಯದಿತ್ತು ನೋಡಿ. ಎಲ್ಲ ನಮಗೆ ಸ್ಟಾರ್ಟಿಂಗ್ ಬರುವಾಗವೇ ಅದು ಕಂಬಳದ್ದು ರಿಯಲ್ ವ್ಯೂ ಅದು ಫೋಟೋ ಎಲ್ಲ ಅದು ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ ಟು ಸಿ. ಹೌದು, ನನ್ನ ಹೆಸರು ಮೈಕಲಿಂದ. ನಾವು ಉಡುಪಿಯವರು. ಹೌದು, ಇಲ್ಲೇ ಸೆಟ್ಲ್ ಇಲ್ಲ. ಈಗ ಇಲ್ಲಿ 3 ವರ್ಷದಿಂದ ಇದ್ದೇವೆ. ಹೌದು, ಆದರೆ ಉಡುಪಿಯಲ್ಲಿ ಸಹ ಸ್ವಲ್ಪ ಕಂಬಳ ನೋಡಿದ್ದೇವೆ ನಾವು. ಆದರೆ ಇದೊಂದು ಫೀಲ್ ಡಿಫ್ರೆಂಟೇ. ಓಕೆ, ಇಲ್ಲಿ ಆರ್ಗನೈಸ್ ಮಾಡಿದವರಿಗೆ ತುಂಬ ಥ್ಯಾಂಕ್ಸ್. ಇನ್ನು ನಮಗೆ ಒಂದು ಸಿಟಿ ಅವರಿಗೆ ಇಲ್ಲೊಂದು ಕಂಬಳದ ಒಂದು ಫೀಲ್ ಕೊಟ್ಟಿದ್ದಾರೆ, ತುಳುನಾಡುದ ಒಂದೊಂದು ಫೀಲ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಉಂಟಲ್ಲ, ಅವರಿಗೆ ತುಂಬ ಥ್ಯಾಂಕ್ಸ್ ಆರ್ಗನೈಸ್ ಮಾಡಿದ್ರು. ಹೀಗೆ ವರ್ಷ ಇದು ಆಗಲಿಂದ ನಮ್ಮ ಒಂದು ಅವರ ಹತ್ರ ಒಂದು ರಿಕ್ವೆಸ್ಟ್. ಓಕೆ, ನನ್ನ ಹೆಸರು ಹರ್ಮನ್ ಲೋಬೆ ಎಂದು. ನಾನು ಸಂತಕಟ್ಟೆ ಉಡುಪಿಯವರು. ಇಲ್ಲಿ ಭೂಪ್ಸಂದರಲ್ಲಿ ಇರುವುದು. ನಮಗೆ ಭಾರಿ ಸಂತೋಷ ಆಯಿತು. ಮೊದಲು ಇವರು ಇದನ್ನು ಅರೇಂಜ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಮತ್ತು ಇನ್ನು ಮುಂದೆ ಕೂಡ ಇದು ಆಗಲಿ ಎಂದು ನಾವು ಕೇಳಿಕೊಳ್ತೇವೆ. ಅಮ್ಮ, ಹಿಂದೆ ಯಾವತ್ತಾದ್ರೂ ಕಂಬಳ ತುಂಬ ನೋಡಿದ್ದೀರಿ, ಬೆಂಗಳೂರಿನಲ್ಲಿ ನಡೀತಾ ಇದೆ ಕಂಬಳ ಅಂತಂದಾಗ ಏನು ಅನ್ಸುತ್ತೆ? ಅಲ್ಲ, ನಾವು ಚಿಕ್ಕಮಂಗ್ಳೂರಿನವರು. ಆದರೆ ಚಿಕ್ಕಮಂಗ್ಳೂರಿನವರಿಗೆ ಇದು ಕಂಬಳ ಅಂತ ಏನಂತಲೇ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ಅದೊಂದು ಕಂಬಳ ಅಂದರೆ ಏನು ಅಂತ ಇಂಟ್ರೆಸ್ಟಲ್ಲಿ ನಾನು ಬಂದಿದ್ದೇನೆ. ಅಂದರೆ ಮತ್ತೆ ಏನಂದರೆ ನಮಗೆ ಸಣ್ಣದಿರುವಾಗ ಎಲ್ಲ ಹೆಣ್ಮಕ್ಕಳು ಹೊರಗೆ ಬರಬಾರ್ದು, ನೋಡಬಾರ್ದು ಅದಕ್ಕೆಲ್ಲ ಅಂತ ಇತ್ತು ಒಂದು ಭಾವನೆ ನಮ್ಮ ತಾಯಂದಿರಿಗೆ. ಇವಾಗ ಎಲ್ಲ ಮುದುಕಿ ಏಜಲ್ಲಿ ನನಗೆ ಒಂದು ಸಂದರ್ಭ ಸಿಕ್ಕಿದೆ ಅಂತ. ಮುದುಕಿ ಯಾರು? ಅಲ್ಲ ಹೇಳುದು ನಾನು, ಜೋಶಲ್ಲಿರುವಾಗ ಯಾವ ಮುದುಕಿ ಅಲ್ಲ, ಈಗ ಅದೊಂದು ಸಂದರ್ಭ ಸಿಕ್ಕಿದೆ ಅಂತ. ಅಲ್ಲ, ಇದು ಒಂದು ಸಂದರ್ಭ, ಇದು ನೋಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಅಂತ. ತುಂಬ ಧನ್ಯವಾದಗಳು ನಿಮಗೆ, ಅದು ಅವಕಾಶ ಕೊಟ್ಟಿದ್ದೀರಿ ಅಂತ. ಅಲ್ಲ, ನಿಮ್ಮ ಜೋಶ್ ನೋಡಿದ್ರೆ ನೀವು ನಿಮ್ಮನ್ನು ಮಾತ್ರ ಮುದುಕಿ ಅಂತ ಹೇಳುದು. ಅಲ್ಲ, ಈಗ ಎಲ್ಲರಿಗೂ ತಲೆಬೀಲಿ ಆಗ್ತದೆ. ಮತ್ತೆ ಏನಂದ್ರೆ ಅದು ನೀವು ಸ್ಟ್ಯಾಚು ಇಟ್ಟಿದ್ದೀರಲ್ಲ, ಅದು ನೋಡುವಾಗಲೇ ಇದೊಂದು ಜೀವ ಉಂಟು ಅಂತ ನಾನು ಕೇಳ್ತಾ ಇದ್ದೇನೆ ಇವ್ರ ಹತ್ರ. ಯಾವುದು? ಅಲ್ಲಿ ನೀವು ಸ್ಟ್ಯಾಚು ಮುಂದೆ ಫಸ್ಟ್ ಇದೆಲ್ಲ ಅದೆಲ್ಲ ಅರೇಂಜ್ಮೆಂಟ್ ನೋಡುವಾಗ ಅದು ಮುಂದೆ ಸ್ವಾಗತ ಅದೇ ಮಾಡ್ತಾ ಇದೆ ನಮ್ಗೆ ಅಂತ ಹೇಳಿದಾಗೆ ಆಯ್ತು. ಈಗ ಇವತ್ತು ಎಷ್ಟೊತ್ತವರೆಗೆ ಇರಬೇಕು ಅಂತ ನಿಮ್ಮದು ಪ್ಲಾನ್? ಈಗ ನಮ್ಮ ಅಳಿಯಂದರು ಮತ್ತೆ ಎಲ್ಲ ಮಕ್ಕಳು 1 ಗಂಟೆ ಇರೋಣ ಅಂತ ಹೇಳ್ತಾರೆ. ಅಲ್ಲ, ನನಗೆ 1 ಗಂಟೆ ಅಲ್ಲ, ನನಗೆ ಇಡೀ ದಿನ ಇರ್ಬೇಕಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಇಡೀ ದಿನ? ಹೌದು. ನೋಡಿ ಹೇಗಿದೆ ಜೋಶು. ಒಳ್ಳೆದುಂಟು. ಇದು ಇಲ್ಲಿನ ವೀಕ್ಷಕರ ಮತ್ತು ಬಹಳ ಜೋಶ್ನಲ್ಲಿದ್ದಾರೆ. ಏನು ಅಂತಂದರೆ 1 ಗಂಟೆಯಲ್ಲಿ ಆಗೋದಿಲ್ಲ. ನಿಮ್ಮ ಸಂಡೆಯ ವೀಕೆಂಡ್ಗಳನ್ನು ನನಗೋಸ್ಕರ ಮೀಸಲಾಗಿಡಿ. ಸಂಪೂರ್ಣವಾಗಿ ಇಡೀ ದಿನ ಕಂಬಳ ಕ್ಷೇತ್ರದಲ್ಲಿ ಕಂಬಳದ ಈ ರಸದೌತಣವನ್ನು ಊಟ ಮಾಡ್ತಾ ಇರೋಣ. ಇಲ್ಲಿ ಕಂಬಳದ ಗೋಲ್ಡನ್ ಮೂಮೆಂಟ್ಗಳನ್ನು ಸವಿಯೋಣ ಅನ್ನುವಂತಹ ಖುಷಿಯಲ್ಲಿ ಅಮ್ಮ ಇದ್ದಾರೆ. ಅವರಿಗೆ ಶುಭವಾಗಲಿ. ಮೇಡಮ್, ಪೂರ್ತಿ ಕಂಬಳ ನೋಡಿ ಹೋಗಿ, ಮುಂದೆ ಏನೆಲ್ಲ ಇರುತ್ತೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ವೀಕ್ಷಕರೇ, ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ ಸುದ್ದಿ ಲೈವ್ನ ನೇರ ಪ್ರಸಾರ. ಯೂಟ್ಯೂಬ್ನಲ್ಲಿ ಸುದ್ದಿ ಲೈವ್ ಅಂತ ಸರ್ಚ್ ಮಾಡಿದರೆ ನೇರ ಪ್ರಸಾರದಲ್ಲಿ ಸಿಗ್ತಾ ಇದೆ. ಸುದ್ದಿ ಲೈವ್ ನಿರಂತರವಾಗಿ 2 ದಿನಗಳ ಕಾಲ ನಿರಂತರವಾದಂತಹ ನೇರ ಪ್ರಸಾರವನ್ನು ಕಂಬಳ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇಂತಹ ನಮ್ಮೂರಿನವರು, ಪರ ಊರಿನವರು, ಅಂದರೆ ಬೆಂಗಳೂರಿನವರು, ಇಡೀ ಕರ್ನಾಟಕದವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಸುದ್ದಿ ನ್ಯೂಸ್ ಮಾಡ್ತಾ ಇರುತ್ತೆ. ಸಂಜು ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್ ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.